ಇವತ್ತು ಸಂಪ್ಯದಲ್ಲಿ ಒಂದು ಜನೌಷಧಿ ಕೇಂದ್ರವನ್ನು ಸ್ಥಾಪಿಸಲಿಕ್ಕೆ ನಾವು ಪ್ಲ್ಯಾನ್ ಮಾಡಿ ಬಹುಶಃ ಒಂದು 2 ವರ್ಷ ಆಗಿರ್ಬೋದು. ಸರಿಯಾದ ಒಂದು ಸ್ಥಳಾವಕಾಶ ಅಂತ ಹೇಳಿದರೆ ಒಂದು ಬಿಲ್ಡಿಂಗ್ ಮತ್ತು ಜನರಿಗೆ ಅನುಕೂಲ ಆಗುವಂಥ ಜಾಗ ಹುಡುಕ್ತಾ ಇದ್ದೇವೆ. ಈ ಕಾಲಕ್ಕೆ ಅದು ಕೂಡಿ ಬಂದಿದೆ. ನಮ್ಮ ಅಬೂಬಕರ್ ಅವರ ಒಂದು ಬಿಲ್ಡಿಂಗು ಮತ್ತು ಅವರು ಕೇಳಿದ ತಕ್ಷಣ ಯಾವುದೇ ಒಂದು ಆಲೋಚನೆ ಮಾಡದೆ ಶಾಪ್ ನಮಗೆ ತೆಗೆಸಿಕೊಟ್ಟಿದ್ದಾರೆ. ಅದು ಮದ್ಯದ ಶಾಪನ್ನು ತೆಗೆಸಿಕೊಟ್ಟಿದ್ದಾರೆ. ಸೊ ಇದು ಒಂದು ದೇವರ ಒಂದು ಅನುಗ್ರಹ ಅಂತ ನಾನು ಈ ಸಂದರ್ಭದಲ್ಲಿ ಭಾವಿಸ್ತೇನೆ. ಹಾಗೆ ಜನೌಷಧಿ ಕೇಂದ್ರ ಅಂತ ಹೇಳಿದ ತಕ್ಷಣ ನಾವು ಜನರಿಗೆ ಬೇಕಾದಂಥ ಮದ್ದನ್ನು ಕೊಡುವಂಥ ವ್ಯವಸ್ಥೆ, ಅದು ಮೋದಿಜಿಯವರ ನೇತೃತ್ವದ ಒಂದು ಜನೌಷಧಿ ಅಂತ ಹೇಳುವ ಒಂದು ಕಾನ್ಸೆಪ್ಟಲ್ಲಿ ಜನರಿಕ್ ಮೆಡಿಸಿನನ್ನು ಅತ್ಯಂತ ಕಡಿಮೆ ಬೆಲೆಗೆ ಸಾರ್ವಜನಿಕರಿಗೆ ತಲುಪಿಸುವಂಥ ಒಂದು ಕೆಲಸ, ಪುಣ್ಯದ ಕೆಲಸ ಇದು ಅಂತ ಹೇಳಿ ನಾನು ಭಾವಿಸಿ, ಇದು ಬಿಸ್ನೆಸ್, ಕೇವಲ ಬಿಸ್ನೆಸ್ ಅಲ್ಲ, ಒಂದು ಮಾನವೀಯ ಮೌಲ್ಯಗಳನ್ನು ಹಂಚಿಕೊಳ್ಳುವಂಥ ಒಂದು ಕಾರ್ಯಕ್ರಮ ಅಂತ ನಾನು ಭಾವಿಸ್ತೇನೆ. ಇದು ಈಗ 3ನೇ ಜನೌಷಧಿ ಕೇಂದ್ರ. ನಾವು ನೆಹರು ನಗರದಲ್ಲಿ ಕಳೆದ 5 ವರ್ಷದ ಹಿಂದೆ ನಾವು ಕೊರೋನಾ ಸಂದರ್ಭದಲ್ಲಿ ನಾವು ಸ್ಟಾರ್ಟ್ ಮಾಡಿದ್ದೆವು. ಅದರ ನಂತರ ಕಳೆದ ವರ್ಷ ಕುಂಬ್ರದಲ್ಲಿ ಜನೌಷಧಿ ಕೇಂದ್ರವನ್ನು ನಿತೀಶ್ ಕುಮಾರ್ ಅವರು ಬಂದಿದ್ದಾರೆ, ಅವರ ಬಿಲ್ಡಿಂಗ್ನಲ್ಲಿ ನಾವು ಮಾಡಿದೆವು. ಹಾಗೆ ಅದನ್ನು ಕೂಡ ನಮ್ಮ ಸಂಜೀವ ಮಠಂದೂರ್ ಅವರು ಮಾಜಿ ಶಾಸಕರು ಉದ್ಘಾಟನೆ ಮಾಡಿಕೊಟ್ಟಿದ್ದರು. ಒಳ್ಳೆ ರೀತಿಯಲ್ಲಿ ನಡೆಸಿಕೊಂಡು ಹೋಗ್ತಾ ಇದ್ದೇವೆ. ಹಾಗೆ ಈ ಕೇಂದ್ರವನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಈಗಷ್ಟೇ ಉದ್ಘಾಟನೆ ಮಾಡಿದ್ದೇವೆ, ಅವರ ಕೈಯಿಂದಲೇ ಮಾಡಿಸಿದ್ದೇವೆ. ಸೊ ಅವರು ಈ ಪರಿಸರದ BJPಯ ಮುತ್ಸದ್ದಿ ನಾಯಕರು ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಸೊ ಯಾವುದೇ ಗೊಂದಲ ಇಲ್ಲದೆ ನಮ್ಮ ಯಾವುದೇ ಒಂದು ಕರೆಗಳಿಗೆ ತಕ್ಷಣ ಸ್ಪಂದಿಸಿ ಅವರು ನಮಗೆ ಬೇಕಾದ ಅನುಕೂಲತೆಗಳನ್ನು ಮಾಡಿಕೊಡ್ತಾ ಇದ್ದಾರೆ. ಆರೋಗ್ಯವನ್ನು ಕಾಪಾಡುವ ದೃಷ್ಟಿಯಿಂದ ಈ ದೇಶದ ಪ್ರಧಾನಿಯವರು ಇವತ್ತು ವಿಶೇಷವಾದಂಥ ಕಾರ್ಯಕ್ರಮವನ್ನು ತಂದು ಆಗಿನ ನಮ್ಮ ಕೇಂದ್ರ ಸಚಿವರಂಥ ಕರ್ನಾಟಕದವರಂಥ ಅನಂತಕುಮಾರ್ ಅವರು ರಾಸಾಯನಿಕ ರಸಗೊಬ್ಬರ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ಇವತ್ತು ಜನರು ಆರೋಗ್ಯಕ್ಕೆ ಇವತ್ತು ಖರ್ಚು ಮಾಡುವುದನ್ನು ಕಂಡು ಆ ಆರೋಗ್ಯವನ್ನು ಕಾಪಾಡುವ ದೃಷ್ಟಿಯಿಂದ ಇವತ್ತು ಆಸ್ಪತ್ರೆಗಳ ಖರ್ಚು ವೆಚ್ಚ ಇದನ್ನೆಲ್ಲ ಮನಗಂಡು ಸಮಾಜದ ಕಟ್ಟಕಡೆಯ ವ್ಯಕ್ತಿ ಕೂಡ ಆರೋಗ್ಯವಂತನಾಗಬೇಕು, ಅವನಿಗೆ ಯಾವುದೇ ಒಂದು ಆರೋಗ್ಯದ ಸಮಸ್ಯೆ ಆದಾಗ ಆ ಔಷಧಿಗಳು ಕಡಿಮೆ ದರದಲ್ಲಿ ಸಿಗಬೇಕು ಎನ್ನುವಂಥ ನೆಲೆಯಿಂದ ಜನರ ಔಷಧಿ ಕೇಂದ್ರಗಳನ್ನು ಆರಂಭ ಮಾಡಿದರು. ಆ ಜನರ ಔಷಧಿ ಕೇಂದ್ರಗಳೇ ಜನೌಷಧಿ ಕೇಂದ್ರಗಳು. ಜನರ ಔಷಧಿ ಅಂದರೆ ಆ ಸಾಮಾನ್ಯ ಕೂಲಿ ಕೆಲಸದವನ ಇಂದ ಹಿಡಿದು ಶ್ರೀಮಂತನವರೆಗೆ ಅವರ ದುಡಿಮೆಯ ಆ ಒಂದು ಭಾಗವನ್ನು ಇವತ್ತು ಔಷಧಿಗೆ ಉಪಯೋಗ ಮಾಡುವಂಥ ಸಂದರ್ಭದಲ್ಲಿ ಕಡಿಮೆ ದರದಲ್ಲಿ ಉತ್ತಮ ಗುಣಮಟ್ಟದ ಔಷಧಿಯನ್ನು ಕೊಡಬೇಕು ಅಂತೇಳಿ ಜನೌಷಧಿ ಕೇಂದ್ರಗಳನ್ನು ಆರಂಭ ಮಾಡಿ, ಅದು ಪುತ್ತೂರಿನಲ್ಲಿಯೂ ಬಹುಶಃ ನಿಮ್ಮದು 3ನೇ ಮಳಿಗೆ ಅಲ್ಲ, ಸುಮಾರು 8-9 ಕಡೆ ಪುತ್ತೂರು ನಗರದಲ್ಲಿ ಇವತ್ತು ಜನೌಷಧಿ ಕೇಂದ್ರಗಳನ್ನು ಆಗಿನ ನಮ್ಮ ಸಂಸದರಂಥ ನಳಿನ್ ಕುಮಾರ್ ಕಟೀಲ್ ಅವರು ಬಹುಶಃ ಹೆಚ್ಚು ಮುತುವರ್ಜಿ ವಹಿಸಿ ಅವರು ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಮುಖಾಂತರ ಸುಮಾರು 100ಕ್ಕೂ ಮಿಕ್ಕಿ ಆ ಒಂದು ಜನೌಷಧಿ ಕೇಂದ್ರಗಳನ್ನು ಇಲ್ಲಿ ಸ್ಥಾಪನೆ ಮಾಡಲಿಕ್ಕೆ ಕಾರಣಕರ್ತರಾಗಿದ್ದಾರೆ. ಇವತ್ತು ವಿಶೇಷವಾಗಿ ನಮ್ಮ ಶ್ರೀಮತಿ ತಿರುಮಲೇಶ್ವರಿ ಅವರ ಪತಿಯವರು, ಕುಟುಂಬದವರು ಲಾಭ ನಷ್ಟದ ಒಂದು ವಿಚಾರಕ್ಕೆ ಬರದೆ ಸೇವೆಯನ್ನು ಮಾಡುವ ದೃಷ್ಟಿಯಿಂದ ಕುಂಬ್ರದಿಂದ ಹಿಡಿದು ಬಹುಶಃ ನಮ್ಮ ನೆಹರು ನಗರ ತನಕ ಮಧ್ಯದಲ್ಲಿ ಇವತ್ತು ಸಂಪ್ಯ ಕೂಡ ಸೇರಿಕೊಂಡಿದ್ದು. ಹಾಗೆ ಇಡೀ ರಾಷ್ಟ್ರೀಯ ಹೆದ್ದಾರಿ ಮತ್ತು ನಗರದಲ್ಲಿ ಒಳ್ಳೆಯ ಈ ಒಂದು ಜನೌಷಧಿ ಕೇಂದ್ರಗಳನ್ನು ಆರಂಭ ಮಾಡಿ ಜನರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿದ್ದೀರಾ. ಅದಕ್ಕೆ ನಿಮಗೆ ಮಾಲಿಂಗೇಶ್ವರರು ನಿಮಗೂ ಅನುಗ್ರಹ ಕೊಡಲಿ. ಸಂಪ್ಯ ಅಂತ ಹೇಳುವಂಥದ್ದು ಬೆಳೆಯುತ್ತಿರುವಂಥ ಒಂದು ನಗರ. ಈಗಾಗಲೇ ಪಂಚಾಯತ್ ಹೋಗಿ ಅದು ಇನ್ನು ನಗರಸಭೆಗೆ ಸೇರುವಂಥ ಒಂದು ವ್ಯವಸ್ಥೆ ಆಗ್ತಾ ಉಂಟು. ಅದನಂತರ ಬೇರೆ ಬೇರೆ ರೀತಿಯಲ್ಲಿ ಅದು ಸಂಪ್ಯ ಅಭಿವೃದ್ಧಿ ಆಗ್ತದೆ ಅಂತ. ಅದಕ್ಕೆ ನಾಂದಿ ಇವಾಗಲೇ ಈಗ ಅಬೂಬಕರ್ 1 ವರ್ಷದಲ್ಲಿ ಈ ಕಟ್ಟಡವನ್ನು ಕಟ್ಟಿದರು. ನಮ್ಮ ಕಾಲೇಜ್ ಆಯಿತು, 4 ವರ್ಷದಲ್ಲಿ ನಮ್ಮ ಕಾಲೇಜ್ ಆಯಿತು, ಅಕ್ಷಯ ಕಾಲೇಜ್ ಆಯಿತು. ಈಗ 1 ತಿಂಗಳಲ್ಲಿ ಇನ್ನು 1.5 ತಿಂಗಳಲ್ಲಿ ಆಸ್ಪತ್ರೆ ಉದ್ಘಾಟನೆ ಆಗಲಿಕ್ಕಿದೆ. ಆನಂತರ ಬೇರೆ ಬೇರೆ ಇನ್ನು ಮುಂದಕ್ಕೆ ದೊಡ್ಡ ದೊಡ್ಡ ಒಂದು ನಗರವೇ ಆಗುವಂಥ ಸಂದರ್ಭದಲ್ಲಿ ಜನೌಷಧಿ, ಯಾಕೆಂದರೆ ಒಂದು ಕಡೆಯಿಂದ ಸಂಪ್ಯದಿಂದ ಪುತ್ತೂರಿಗೆ ಹೋಗುವಾಗ ಅವನ ಆಟೋ ಚಾರ್ಜೇ 80 ರೂಪಾಯಿ 100 ರೂಪಾಯಿ ಅವನಿಗೆ ಚಾರ್ಜ್ ಆಗ್ತದೆ. ಅವನ ಹತ್ತಿರ ಸಿಗುವಾಗ ಅದು ಕೂಡ ಅವನಿಗೆ ಉಳಿತದೆ. ಅಂಥ ಒಂದು ನಮ್ಮ ಗ್ರಾಮಾಂತರದಲ್ಲಿ ಎಲ್ಲೆಲ್ಲಿ ಆಗ್ತದ ಅದನ್ನೊಂದು ಮಾಡುವಂಥ ವ್ಯವಸ್ಥೆ
ಇವತ್ತು ಸ್ವಸ್ತಿಕ ಪದ್ಯ ನಾವು ಲಾಸ್ಟ್ ಸ್ವಸ್ತಿಕ, ಯಾಕೆಂದರೆ ಪದ್ಯನ ಅಂದರೆ ನಿಮಗೆ ಭಾಗವತದ್ದು ಇರ್ಬೋದು. ಪದ್ಯನ ಗಣಪತಿ ಭಟ್ರವರ ಮಗ ಮಗ ನಿಮಗೆ ಯಕ್ಷಗಾನದಲ್ಲಿ ಹೋಗುವಾಗ ಪದ್ಯನ ಗಣಪತಿ ಭಟ್ರು ಅಂದರೆ ಅದೊಂದು ಬೇರೆಯೇ ನಾಂದಿ ಇರ್ತದೆ. ಅದಕ್ಕೆ ನಾವು ಯಕ್ಷಗಾನಕ್ಕೆ ಹೋಗಿಯೇ ಹೋಗ್ತೇವೆ. ಅಂಥವರ ಒಂದು ಮಗ ಇವತ್ತು ಇದು ಜನೌಷಧಿ ಕೇಂದ್ರ 3ನೇ ಮಳಿಗೆ, ಮತ್ತು ಅವರ ಔಷಧ ಕೇಂದ್ರ ಮತ್ತೆ 3 ಮಳಿಗೆ ಇದೆ. ಒಟ್ಟು 6 ಮಳಿಗೆಗಳ ಒಂದು ದೊಡ್ಡ 5 ವರ್ಷದ ಒಂದು ಸರ್ವಿಸ್ ಇರುವಂಥ ಇವರು ನಮ್ಮ ಸಂಪ್ಯದಲ್ಲಿ ಇವತ್ತು ಒಂದು ಉದ್ಘಾಟನೆ ಓಪನ್ ಮಾಡಿದ್ದಾರೆ. ಆತ್ಮೀಯರೇ, ನಾನು ಹೇಳುವುದು ಅಷ್ಟೇ, ಮಣಿಯ ಮಾಜಿ ಶಾಸಕರು ತುಂಬ ವಿಚಾರವಾಗಿ ಹೇಳಿದರು. ನಾವೆಲ್ಲ ಅವರ ಬೆನ್ನ ಮೇಲೆ ಸಹಕಾರ ಕೊಟ್ಟರೆ ಮಾತ್ರ, ಯಾಕೆಂದರೆ ನಮ್ಮ ಹತ್ತಿರವೇ ನಮಗೆ ಸಿಗುವಂಥ ನಮ್ಮ ಕಡೆಗೆ ನಾವು ಹೋಗುವಾಗ ಅವರಿಗೆ ಕೂಡ ಒಂದು ಉಡುಪ ಬರ್ತದೆ. ಎಲ್ಲವನ್ನು ಅವರು ಒಂದೇ ಕಡೆಯಲ್ಲಿ ಸಿಗುವ ಹಾಗೆ ಮಾಡ್ತಾರೆ. ನೀವು ಎಲ್ಲ ಯುದ್ಧದಲ್ಲಿ ಇದ್ದೀರಾ, ನಾವು ನಿಮ್ಮ ಒಟ್ಟಿಗೆ ನಾವು ಯಾವಾಗಲೂ ಸದಾ ಇರ್ತೇವೆ ಅಂತ ಹೇಳುತ್ತಾ, ನಿಮಗೆ ಆ ಮಲಿಂಗೇಶ್ವರ ಮತ್ತು ಈ ಆರ್ಯಪ್ಪ ಅಂದರೆ ಒಂದು ದೇವರ ನಾಡು, ಆದ ಕಾರಣ ಒಳ್ಳೆಯ ರೀತಿಯಲ್ಲಿ ಅಭಿವೃದ್ಧಿ ಆಗ್ತದೆ ಅಂತ ಭಾವನೆಯಿಂದ ನಿಮಗೆ ಶುಭ ಆಗಲಿ ಅಂತ ಹೇಳುತ್ತಾ, ಒಂದು ಖುಷಿಯ ವಿಷಯ ಅಂದರೆ ಜನೌಷಧಿ ಕೇಂದ್ರ ಆಗಿರೋದು ನಮಗೆ ತುಂಬ ಬಡವರಿಗೆ ಒಳ್ಳೆಯದಾಗಲಿ ಅಂತ ಅಷ್ಟೇ, ಒಳ್ಳೆಯದಾಗಲಿ ಅಂತ ಶುಭ ಕೋರ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜನೌಷಧಿ ಅಂತ ಹೇಳಿದ ತಕ್ಷಣ ಇಲ್ಲಿ ನಾವು ಜನರಿಕ್ ಮೆಡಿಸಿನನ್ನು ನಾವು ಮಾರ್ತೇವೆ. ಆದ ಕಾರಣ ನಿಮಗೆ ಕಡಿಮೆ ಬೆಲೆಯಲ್ಲಿ ಮದ್ದು ಸಿಗುವಂತ ಆಗ್ತದೆ. ಉದಾಹರಣೆಗೆ ಜನರಿಕ್ ಅಂದರೆ ಏನು, ಜನರ ಮನಸ್ಸಿನಲ್ಲಿ ಅದರ ಬಗ್ಗೆ ಕ್ಲಾರಿಟಿ ಇಲ್ಲ. ಉದಾಹರಣೆಗೆ ಈಗ ಇಂಗ್ಲೀಷ್ ಮೆಡಿಸಿನ್, ಆಯುರ್ವೇದಿಕ್ ಮೆಡಿಸಿನ್, ಆಮೇಲೆ ಹೋಮಿಯೋಪತಿ, ಈ ಥರ ಬೇರೆ ಬೇರೆ ಇದೆ. ಆದರೆ ಜನೌಷಧಿಯಲ್ಲಿ ಸಿಗೋದು ಜನರಿಕ್ ಮೆಡಿಸಿನ್ ಅಂತ ಹೇಳಿದರೆ ಅದು ಇಂಗ್ಲೀಷ್ ಮೆಡಿಸಿನ್ ಅಂತ ನಾನು ನಿಮಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ಸೊ ಹಾಗಾದರೆ ಏನು, ಯಾಕೆ ಇದು ಜನರಿಕ್ ಅಂತ ಇದಕ್ಕೆ ಕರೀತಾರೆ ಅಂತ ಒಂದು ಪ್ರಶ್ನೆ ಬರ್ತದೆ. ಸೊ ಜನರಿಕ್ ಅಂತ ಹೇಳಿದರೆ ಬ್ರ್ಯಾಂಡೆಡ್ ಅಲ್ಲದಂಥ ಮೆಡಿಸಿನ್ಗಳು ಅಂತ. ಅದಕ್ಕೆ ಈಗ ಉದಾಹರಣೆಗೆ ಡಾಕ್ಟರ್ 650 ಅಂತ ಬರೀತಾರೆ ಮಾತ್ರೆ, ಜ್ವರ ಬಂದಾಗ ಡೋಸ್ ಅಂತ ಬರೀತಾರೆ. ಈ ಡೋಸ್ ಅಂತ ಹೇಳೋದು ಯಾರು ಆ ಮೆಡಿಸಿನನ್ನು ಕಂಡುಹಿಡಿದವ ಇರ್ತಾನೆ, ಅವನು ಒಂದು ಸಂಸ್ಥೆಗೆ ಆ ಮೆಡಿಸಿನನ್ನು ಪ್ರೊಡಕ್ಷನ್ ಮಾಡಲಿಕ್ಕೆ ಇಷ್ಟು ವರ್ಷಕ್ಕೆ ಅದನ್ನು ಬಿಟ್ಟು ಕೊಟ್ಟಿರ್ತಾನೆ. ಉದಾಹರಣೆಗೆ 10 ವರ್ಷಕ್ಕೆ ಬೇರೆ ಯಾವುದೇ ಕಂಪನಿಗೆ ಆ ಫಾರ್ಮುಲಾವನ್ನು ಬಿಟ್ಟು ಕೊಟ್ಟಿರೋದಿಲ್ಲ. ಆ ಡೋಲೋ ಅಂತ ಹೇಳುವಂಥ ಕಂಪನಿಗೆ ಆ ಬ್ರ್ಯಾಂಡಲ್ಲಿ ಮಾರಾಟ ಮಾಡಲಿಕ್ಕೆ ಅವನ ರಾಯಲ್ಟಿಯನ್ನು ಕೊಟ್ಟಿರ್ತಾನೆ. 10 ವರ್ಷ ಕಳೆದ ತಕ್ಷಣ ಆ ಸಂಸ್ಥೆಗೆ ಮಾತ್ರ ಕೊಟ್ಟ ರಾಯಲ್ಟಿಯನ್ನು ಅದನ್ನು ಓಪನ್ ಮಾರ್ಕೆಟಿಗೆ ಬಿಡ್ತಾರೆ. ಸೊ ಆಗೇನಾಗ್ತದೆ, ಈ ಪ್ಯಾರಾಸಿಟಮಲ್ ಅಂತ ಹೇಳುವಂಥ ಕಂಟೆಂಟನ್ನು ಹೇಗೆ ನಾವು ಮಾಡಬೇಕು, ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು ಅಂತ ಹೇಳೋದು ಸಾರ್ವಜನಿಕವಾಗಿ ಗೊತ್ತಾಗ್ತದೆ. ಸೊ ಆಗ ಮೆಡಿಸಿನ್ ಪ್ರೊಡಕ್ಷನ್ ಮಾಡುವಂಥ ಯಾವ ಕಂಪನಿಗಳು ಬೇಕಾದರೂ ಆ ಕೆಮಿಕಲನ್ನು ಹಾಕಿ ಆ ಮೆಡಿಸಿನನ್ನು ಪ್ರಾಡಕ್ಟು ತಯಾರು ಮಾಡ್ಬೋದು. ಸೊ ಆಗೇನಾಗ್ತದೆ, ಈ ಫಸ್ಟಿಗೆ ಈ ಡೋ ಅಂತ ಹೇಳುವ ಏನು ಸಂಸ್ಥೆ ಮಾಡಿದ್ದ, ಅಲ್ಲಿ ಅವನೊಂದು ರೇಟ್ ಫಿಕ್ಸ್ ಮಾಡಿರ್ತಾನೆ. ಅದರ ಪಾಪ್ಯುಲಾರಿಟಿ ಜಾಸ್ತಿ ಆಗ್ತಾ ಇದ್ದಾಗೆ ಅದರ ರೇಟ್ ಕೂಡ ಜಾಸ್ತಿ ಆಗ್ತಾ ಹೋಗ್ತದೆ ಮತ್ತು ಮಾರ್ಕೆಟ್ನಲ್ಲಿ ಜನರ ಬಾಯಲ್ಲಿ ಡೋ ಅಂತ ಬರ್ತದೆ. ಸೊ ಅದನ್ನೇ ಪ್ಯಾರಾಸಿಟಮಲ್ ಅಂತ ಅವರ ಬಾಯಲ್ಲಿ ಬರುವುದಿಲ್ಲ. ಡಾಕ್ಟ್ರಿಗೆ ಗೊತ್ತಿರ್ತದೆ ಯಾವುದರೊಳಗೆ ಯಾವುದು ಉಂಟು ಅಂತೇಳಿ. ಸೊ ಈಗ ಈ ಮೋದಿಯವರ ಕಾನ್ಸೆಪ್ಟ್ ಅಂದರೆ ಅನಂತಕುಮಾರ್ ಅವರ ಕಾನ್ಸೆಪ್ಟ್ ಹೇಗಿತ್ತು ಅಂತ ಹೇಳಿದರೆ, ಅದನ್ನು ನಾವು ಜನಸಾಮಾನ್ಯರಿಗೆ ಅತಿ ಕಡಿಮೆ ಬೆಲೆಯಲ್ಲಿ ತಲುಪಿಸಬೇಕು. ಸೊ ಅದನ್ನು ನಾವು ಆ್ಯಸ್ ಅ ಗೌರ್ಮೆಂಟ್ ನಾವು ಒಂದು ಕಂಪನಿಗೆ ಪ್ರೊಡಕ್ಷನ್ ಮಾಡಲಿಕ್ಕೆ ಕೊಡುವ. ಸೊ ಅವರ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಎಷ್ಟುಂಟು, ಆ ಕಾಸ್ಟಿನಲ್ಲಿ ಸಾಮಾನ್ಯ ಜನಕ್ಕೆ ತಲುಪುವ ಹಾಗೆ ನಾವು ಮಾಡಬೇಕು ಅಂತ ಹೇಳುವ ಉದ್ದೇಶದಲ್ಲಿ ಈ ಜನರಿಕ್ ಮೆಡಿಸಿನನ್ನು ಸ್ಟಾರ್ಟ್ ಮಾಡಿದರು. ಸೊ ಡಾಕ್ಟ್ರು ಬರೆದಂಥ ಡೋಸ್ ಮತ್ತು ನಾವು ಕೊಡುವಂಥ ಪ್ಯಾರಾಸಿಟಮಲ್ ಆ್ಯಕ್ಚುಲಿ ಈಕ್ವಲ್, ಒಂದೇ. ಅದರಲ್ಲಿ ಯಾವುದೇ ಬದಲಾವಣೆ, ವ್ಯತ್ಯಾಸ, ಪವರ್ ಅಲ್ಲಿ ಅಲ್ಪ ಕಮ್ಮಿಗೆ ಅಂತ ಹೇಳುವ ವಿಷಯ ಬರುವುದಿಲ್ಲ. ಅದು ಅದೇ ಕಂಟೆಂಟ್, ಅದೇ ಏನು ಕ್ವಾಂಟಿಟಿಯಲ್ಲಿ ಇರ್ತದೆ. ಜನರಿಗೆ ಒಂದು ಮಾನಸಿಕವಾಗಿ ಒಂದಿರ್ತದೆ ಏನಂತ ಹೇಳಿದರೆ, ಅದು ಅಲ್ಲಿ ರೇಟ್ ಕಮ್ಮಿ ಆದ ಕಾರಣ ಪವರ್ ಕಮ್ಮಿ ಇರ್ಬೋದು ಅಂತ ಹೇಳುವ ಒಂದು ಸಂಶಯ ಇರ್ತದೆ. ಆ ಸಂಶಯ ಅವಶ್ಯಕತೆ ಇಲ್ಲ. ಇದು ಯಾಕೆ ಅಂತ ಹೇಳಿದರೆ, ಕ್ವಾಲಿಟಿ ಚೆಕ್ ಬೇರೆ ಬೇರೆ ರೀತಿಯಲ್ಲಿ ಆಗಿರ್ತದೆ. ಒಂದು ಹಂತದಲ್ಲೆಲ್ಲ 3 ಹಂತದಲ್ಲಿ ಕ್ವಾಲಿಟಿ ಚೆಕ್ ಆಗ್ತದೆ. ಅದಾದ ಮೇಲೆ ಅದನ್ನು ಮಾರ್ಕೆಟಿಗೆ ಅವರು ಬಿಡುವಂಥದ್ದು. ರೇಟ್ ಆಗಿದ್ರೆ ಅಷ್ಟು ಕಮ್ಮಿಯಲ್ಲಿ ಹೇಗೆ ಬರ್ತದೆ? ಉದಾಹರಣೆಗೆ ನಾನೊಂದು ಸ್ಯಾಂಪಲ್ ಹೇಳ್ತೇನೆ ನೋಡಿ. ಹೇಳಿದ ಕೂಡಲೇ ನಮಗೆ ಎಲ್ಲರಿಗೂ ಗೊತ್ತಿದೆ, ನೋವಿಗೆ ನಾವು ಹಚ್ಚುವಂಥ ಒಂದು ಮುಲಾಮು. ಸೊ ಈ ಮುಲಾಮು ಎಷ್ಟೋ ವರ್ಷಗಳಿಂದ, ನಾನು ಸಣ್ಣಾಗಿ ಹುಟ್ಟಿದಲ್ಲಿಂದ ಇವತ್ತಿನವರೆಗೂ ಅಂದರೆ ಎಲ್ಲ ಜನರಿಗೂ ಇದರ ಬಗ್ಗೆ ಗೊತ್ತಿದೆ. ಇವತ್ತು ಒಂದು 30 ಗ್ರಾಮ್ ನಾವು ಪಡ್ಕೊಳ್ಬೇಕಾದ್ರೆ
ಒಂದು ಮೆಡಿಕಲಲ್ಲಿ ಅಥವಾ ಸಾಮಾನ್ಯ ಅಂಗಡಿಗಳಲ್ಲಿ ಸಿಗ್ತದೆ. ಇದರ ರೇಟ್ 175 ರೂಪಾಯಿ, 175 ರೂಪಾಯಿ. ಅದೇ ಇದರ ಒಳಗಡೆ ಏನು ಕಂಟೆಂಟ್ ಉಂಟು ಅದಕ್ಕೆ ಡೈಕ್ಲೋಫಿನಾಕ್ ಅಂತ ಹೇಳುವ, ಅಂದರೆ ಪೇಯ್ನ್ ರಿಲೀಫ್ ಆಗುವಂಥ ಒಂದು ಕಂಟೆಂಟ್ ಅದು. ಆ ಕಂಟೆಂಟ್ ಇರುವಂಥ ಮುಲಾಮು ಜನೌಷಧಿ ಕೇಂದ್ರದಲ್ಲಿ 24 ರೂಪಾಯಿಗೆ ಸಿಗ್ತದೆ. ಇಲ್ಲಿ 175 ರೂಪಾಯಿ ಆದರೆ ಇಲ್ಲಿ 24. ಎಷ್ಟು ಪಟ್ಟು ಕಡಿಮೆ ಆಯಿತು ಅಂತ ನೀವು ಆಲೋಚನೆ ಮಾಡಿ. ಹಾಗಾದರೆ ಇದನ್ನು ಯಾಕೆ ಇಷ್ಟು ಕಡಿಮೆಯಲ್ಲಿ ಹೇಗೆ ಕೊಡಲಿಕ್ಕೆ ಆಗ್ತದೆ ಅಂತ ನೀವು ಕೇಳ್ಬೋದು. ಇದರ ಪ್ಯಾಕಿಂಗ್ ಮತ್ತು ಇದರ ಪ್ಯಾಕಿಂಗ್ ನೋಡಿ, ಇಲ್ಲಿ ಸಾಮಾನ್ಯ ಒಂದು 25 ರೂಪಾಯಿಯಷ್ಟು ಇವರು ಪ್ಯಾಕಿಂಗ್ ಕಾಸ್ಟಿಗೆ ಖರ್ಚು ಮಾಡ್ತಾರೆ. ಮತ್ತು ಅಡ್ವರ್ಟೈಸ್ಮೆಂಟ್, ಟಿ ವಿ ಅಡ್ವರ್ಟೈಸ್ಮೆಂಟು, ಅದರ ಮಾಧ್ಯಮಗಳಿಗೆ ಅವರು ಆನ್ಲೈನ್ ಮಾರ್ಕೆಟಿಂಗ್ ಪ್ರತಿಯೊಂದರಲ್ಲಿ ಇದಕ್ಕೆ ಸ್ಪೆಂಡ್ ಮಾಡ್ತಾರೆ. ಅದರ ಮಧ್ಯದಲ್ಲಿ ಮೀಡಿಯೇಟರ್ಸ್ ಇರ್ತಾರೆ, ಈ ಮೆಡಿಕಲ್ ಏಜೆಂಟ್ಸ್. ನಾವು ಯಾರು ಹೇಳ್ತೇವೆ, ಈಗ ಡಾಕ್ಟರ್ ಹತ್ರ ನೀವು ಹೋದಾಗ ಕಾಯ್ತಾ ಇರ್ತಾರೆ ಹೊರಗಡೆ, ನೀವು ನೋಡಿರ್ಬೋದು, ಮೆಡಿಕಲ್ ರೆಪ್ ಅಂತ, ರೆಪ್ರೆಸೆಂಟೇಟಿವ್ ಅಂತ ಹೇಳ್ತಾರೆ. ಸೊ ಎಷ್ಟೋ ಜನ ಅದರಲ್ಲಿ ಮೀಡಿಯೇಟರ್ಸ್ ಇದ್ದಾರೆ. ಅವರ ಸ್ಯಾಲರಿ ಹೋಗಬೇಕು, ಇದು ಅವರ ಕಮಿಷನ್ ಆಗಬೇಕು, ಡಾಕ್ಟರ್ಸಿಗೆ ಒಂದಷ್ಟು ಅದು ಚಾನಲ್ ಇದೆ. ಸೊ ಅದೆಲ್ಲ ಆಗಿ ನಮ್ಮ ಸಾಮಾನ್ಯ ಜನರ ಕೈಗೆ ಬರುವಾಗ 175 ರೂಪಾಯಿ ಆಗ್ತದೆ ಇದಕ್ಕೆ. ಬಟ್ ಇದರಲ್ಲಿ ಯಾವುದೇ ಮೀಡಿಯೇಟರ್ಸ್ಗೆ ಅವಕಾಶ ಇರುವುದಿಲ್ಲ. ಪ್ರೊಡಕ್ಷನ್ ಯೂನಿಟಿಂದ ನಮ್ಮ ವೇರ್ ಹೌಸಿಗೆ ಬರ್ತದೆ, ವೇರ್ ಹೌಸಿಂದ ಡೈರೆಕ್ಟಾಗಿ ನಮ್ಮ ಕೈಗೆ ಬರುವಂಥದ್ದು. ಸೊ ಇದಕ್ಕೆ 24 ರೂಪಾಯಲ್ಲಿ ಇದೇ 30 ಗ್ರಾಮೇ ಸಿಗ್ತದೆ. ಸೊ ಹಿಂಗೆ ಕಂಪೇರ್ ಮಾಡಿದರೆ ಇದರಲ್ಲಿ ನಿಮಗೆ ಈಗ 10 ಗ್ರಾಮ್ 5 ಗ್ರಾಮ್ ಇದು ಸ್ಯಾಶೆಟ್ ಸಮೇತ ಬರ್ತದೆ. ಆದರೆ ರೇಟ್ ನೀವು ಕಂಪೇರ್ ಮಾಡಿದರೆ ತುಂಬ 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 ಕಡಿಮೆ ಜನೌಷಧಿಯ ಮೆಡಿಸಿನ್ಗಳಿಗೆ ಇರ್ತದೆ. ಅದೇ ರೀತಿ ನೋಡಿ, ಸ್ಯಾನಿಟರಿ ಪ್ಯಾಡ್ ನೀವು ನೋಡ್ಬೋದು, ಇಲ್ಲಿ ಎದುರುಗಡೆ ಉಂಟು. ಇದು ಮಹಿಳೆಯರಿಗೆ ನಾವು ಯಾವಾಗಲೂ ರೆಗ್ಯುಲರ್ ಯೂಸಿಗೆ ಬೇಕಾಗುವ ಐಟಮ್. 10 ರೂಪಾಯಿಗೆ 10 ಪ್ಯಾಡ್ ಕೊಡ್ತಾರೆ. ಅದೇ ನೀವು ಬೇರೆ ಬ್ರ್ಯಾಂಡ್ಗೆ ಹೋದಾಗ ಅಲ್ಲಿ 6 ಪೀಸಿಗೆ 45-50 ರೂಪಾಯಿ, ಈಗ 55 ರೂಪಾಯಿ ಕೂಡ ಆಗಿದೆ ಕೆಲವೊಂದು ಬ್ರ್ಯಾಂಡಿಗೆ. ಸೊ ದಿನನಿತ್ಯದ ಉಪಯೋಗ ಆಗುವಂಥ ಪ್ರಾಡಕ್ಟ್ಗಳು. ಇದರಲ್ಲಿ ನೀವು ನೋಡಿದರೆ ನಮ್ಮ ಜನೌಷಧಿ ಡಿಪಾರ್ಟ್ಮೆಂಟ್ ಫ್ರೀಯಾಗಿ ಕೊಡ್ತಾ ಉಂಟು ಅಂತ ಹೇಳ್ಬೋದು ನಾವು. ಯಾಕೆಂತ ಹೇಳಿದರೆ, ನಾವು ಪ್ರೊಡಕ್ಷನ್ ಯೂನಿಟ್ ಎಲ್ಲೋ ಆಗಿರ್ತದೆ, ಉತ್ತರ ಭಾರತದಲ್ಲಿ ಆಗಿರ್ತದೆ, ಅದನ್ನು ನಮ್ಮ ಮೈಸೂರಿಗೆ ಬರ್ತದೆ ಅಥವಾ ಬೆಂಗಳೂರಿನ ನಮ್ಮ ವೇರ್ ಹೌಸಿಗೆ ಬರ್ತದೆ, ಅಲ್ಲಿಂದ ಪುನಃ ಇಲ್ಲಿಗೆ ಬರಬೇಕು. ಸೊ ನಾವು ಮೈಸೂರಿಂದ ಇಲ್ಲಿಗೆ ಬರಲಿಕ್ಕೆ ಒಂದು ಬಾಕ್ಸಿಗೆ ಅವರು 500 ರೂಪಾಯಿ ಕೊರಿಯರ್ ಚಾರ್ಜ್ ಮಾಡ್ತಾರೆ. ಒಂದು ಬಾಕ್ಸಲ್ಲಿ 100 ಪ್ಯಾಡ್ಸ್ ಇರ್ತದೆ. 100 ಪ್ಯಾಡಿಗೆ 500 ರೂಪಾಯಿ ಕೊರಿಯರ್ ಚಾರ್ಜ್ ಆಯಿತು, ಅಂದರೆ 5 ರೂಪಾಯಿ ಅಲ್ಲೇ ಬಿತ್ತು. ಪ್ಲಸ್ ನಾವು ಅದನ್ನು ಮಾರಾಟ ಮಾಡಬೇಕು, ನಮಗೂ ಏನಾದರೂ ಕೊಡಬೇಕು. ಅದ್ರಲ್ಲಿ ನಮಗೆ 1 ರೂಪಾಯಿ 2 ರೂಪಾಯಿ ಸಿಗ್ತದಂತಾದರೆ ಅದನ್ನು ಕೊಟ್ಟು ಆ ಜನೌಷಧಿ ಡಿಪಾರ್ಟ್ಮೆಂಟಿಗೆ ಇದರಲ್ಲಿ ಯಾವುದೇ ರೀತಿಯ ಆದಾಯ ಅಂತೂ ಇಲ್ಲವೇ ಇಲ್ಲ. ಸೊ ಇದನ್ನು ಸಾಮಾನ್ಯ ಜನ ಅರ್ಥ ಮಾಡಿಕೊಂಡು, ಇದು ಜನಗಳಿಗೆ ಬೇಕಾಗಿಯೇ ಮಾಡಿದಂಥ ಒಂದು ವ್ಯವಸ್ಥೆ ಅಂತ ಹೇಳೋದನ್ನು ಅರ್ಥ ಮಾಡಿಕೊಳ್ಳಿ. ಸಾಮಾನ್ಯವಾಗಿ ಜನರಿಗೆ ನಾನು ಆಗಲೇ ಹೇಳಿದೆ, ಇದರ ಬಗ್ಗೆ ಸ್ವಲ್ಪ ಡೌಟ್ ಇನ್ನೂ ಸಹ ಉಳ್ಕೊಂಡಿದೆ. ನೀವು ನೋಡ್ಬೋದು, ನಮ್ಮ ಜನೌಷಧಿ ಕೇಂದ್ರಗಳಿಗೆ ದೊಡ್ಡ ದೊಡ್ಡ ಕಾರುಗಳಲ್ಲಿ ಬಂದು ಪರ್ಚೇಸ್ ಮಾಡಿ ಹೋಗುವವರ ಸಂಖ್ಯೆ ಜಾಸ್ತಿ. ಬಡವರು ಪಾಪದವರಿಗೆ ಇದರ ಬಗ್ಗೆ ಅವರಿಗೆ ಅರಿವಿನ ಕೊರತೆ ಇದೆ. ಅವರು ಅದು ಡೂಪ್ಲಿಕೇಟ್ಗೆ, ಅದು ಪವರ್ ಕಮ್ಮಿಗೆ ಅಂತ ಹೇಳುವಂಥದ್ದು ಇದೆ. ಡಾಕ್ಟರ್ಸ್ ಬಂದು ನಮ್ಮಲ್ಲೇ ಬೈ ಮಾಡಿ ಹೋಗ್ತಾರೆ. ಪುತ್ತೂರಿನ ಎಷ್ಟೋ ಡಾಕ್ಟರ್ಸ್ಗಳು ನಮ್ಮಲ್ಲಿ ಬಂದು ಬೈ ಮಾಡಿ ಹೋಗ್ತಾರೆ. ಸೊ ಇದನ್ನು ನಾನು ನಿಮ್ಮ ಮನಸ್ಸಿಗೆ ತಲುಪಬೇಕು ಅಂತ ಹೇಳುವ ದೃಷ್ಟಿಯಿಂದ 2 ಮಾತನ್ನು ಹೇಳಿದ್ದೇನೆ. ಸೊ ಇಷ್ಟು ಹೊತ್ತು ನೀವೆಲ್ಲ ನಮ್ಮೊಟ್ಟಿಗೆ ಬಂದು ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ. ಸೊ ಎಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಇವತ್ತು ಉದ್ಘಾಟನೆ ಮಾಡಿದಂಥ ನಮ್ಮ ನೆಚ್ಚಿನ ಮಾಜಿ ಶಾಸಕರು ಸಂಜೀವ ಮಠಂದೂರ್ ಅವರಿಗೆ ನಾನು ಪ್ರೀತಿಯಿಂದ ಈ ಕಾಣಿಕೆಯನ್ನು ಕೊಡಬೇಕು ಅಂತ. ಹಾಗೆ ಜಯಂತ ನಡುಬೈಲ್ ಅವರು, ಗೀತಾ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಉದ್ಘಾಟನೆ ಕಾರ್ಯಕ್ರಮವನ್ನು ನಾವು ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೇವೆ. ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.